ಬಿಸಿ ರೋಡ್ನ ಹೃದಯ ಭಾಗದಲ್ಲಿರುವ ಹಳೆಯ ತಾಲೂಕು ಪಂಚಾಯತ್ ಕಿಡವಲಾದ ಜಾಗದಲ್ಲಿ ಅನಧಿಕೃತವಾಗಿ ಗೂಡಂಗಡಿಗಳನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇರುವ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಅನೇಕ ವರ್ಷಗಳ ಬಳಿಕ ಇದೀಗ ತಾಲೂಕು ಪಂಚಾಯತ್ ಅಂಗಡಿ ಮಾಲಕರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. 2019ರಲ್ಲಿ ಹಳೆಯ ತಾಲೂಕು ಪಂಚಾಯತ್ನ ಕಟ್ಟಡವನ್ನು ಕೆಡವಿ ಹೊಸ ಪಿಪಿಪಿಯ ಮಾದರಿಯಲ್ಲಿ ವಾಣಿಜ್ಯ ಸಂಕೀರ್ಣ ಹಾಗೂ ಖಾಸಗಿ ಬಸ್ ನಿಲ್ದಾಣ ಮಾಡುವ ಯೋಜನೆ ರೂಪಿಸಿ ಗುದ್ದಲಿ ಪೂಜೆಯನ್ನು ನಡೆಸಲಾಗಿತ್ತು. ಆದರೆ ಪಿಪಿಪಿ ಮಾದರಿಯಲ್ಲಿ ವಾಣಿಜ್ಯ ಸಂಕೀರ್ಣ ಮಾಡಬಾರದು, ತಾಲೂಕು ಪಂಚಾಯತ್ ಸಂಪೂರ್ಣ ಅನುದಾನ ಬಳಸಿಕೊಂಡು ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಿ ಮತ್ತು ಕೆಲ ವರ್ಷಗಳ ಹಿಂದೆ ತಾಲೂಕು ಪಂಚಾಯತ್ನ ಅನುದಾನದ ಮೂಲಕ ನಿರ್ಮಾಣವಾದಂತಹ ಹೊಸ ವಾಣಿಜ್ಯ ಸಂಕೀರ್ಣವನ್ನ ಕೆಡವಬಾರದೆಂದು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ ಪರಿಣಾಮವಾಗಿ ಕಾಮಗಾರಿ ಮುಂದುವರಿಯದೆ ಬಾಕಿಯಾಗಿತ್ತು. ಪ್ರಸ್ತುತ ಇರುವಂತಹ ತಾಲೂಕು ಪಂಚಾಯತ್ನ ಕಟ್ಟಡ ನಿರ್ಮಾಣ ಮಾಡಿ 17 ವರ್ಷಗಳು ಆಗಿವೆ. ಹಾಗಾಗಿ ಹೊಸ ಕಟ್ಟಡವನ್ನ ತೆರವುಗೊಳಿಸಿ ಪಿಪಿಪಿ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಬಾರದು ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಆದರೆ ನಮ್ಮ ಅಂಗಡಿಗಳು ಕ್ರಮಬದ್ಧವಾಗಿ ಪರವಾನಗಿ ಪಡೆದುಕೊಂಡೇ ವ್ಯವಹಾರವನ್ನ ಮಾಡ್ತಾ ಇದ್ದು ಅಕ್ರಮವಾಗಿ ನಮ್ಮನ್ನ ಎಬ್ಬಿಸಲಾಗ್ತಾ ಇದೆ ಎಂದು ಕೆಲವು ಅಂಗಡಿ ಮಾಲಕರು ದೂರಿದ್ದಾರೆ. ಕಳೆದ 86-87ರಲ್ಲಿ ಅವರಿಗೆ ಸರ್ಕಾರದಿಂದ ಲಿಡ್ಕರ್ನಿಂದ ಚಪ್ಪಲಿ ಅಂಗಡಿ ಕುಟೀರ ಅದನ್ನು ವ್ಯಾಪಾರ ಮಾಡಿ ಪುರಸಭೆಯಿಂದ ಲೈಸೆನ್ಸ್ ಬರೆದದ್ದು. 84ರಲ್ಲಿ ಅವರಿಗೆ ಲಿಡ್ಕರ್ನಿಂದ ಅಂಗಡಿ ಸಿಗುತ್ತೆ, ಕುಟೀರ ಸಿಗುತ್ತೆ. ಅವರು 86-87ರಲ್ಲಿ ನಮ್ಮಲ್ಲಿ ಈಗಲೂ ದಾಖಲೆ ಇದೆ, ಅದರ ದಾಖಲೆ ಸಮೇತ ಪುರಸಭೆ ಬಂಟ್ವಾಳ ಪುರಸಭೆಯಿಂದ ನಮಗೆ ಅದರದ್ದು ಲೈಸೆನ್ಸ್ ಕೊಟ್ಟದ್ದು ಸಹ ಇದೆ. ಆದರೆ ಈಗ ನಮಗೆ ಮತ್ತೆ ನಮ್ಮದು ಅದು ಅಂಗಡಿ ಹಾಳಾಗಿದೆ ಅಂತ ಹೊಸ ಅಂಗಡಿ ಮಾಡೋದು ಹೊಸ ಅಂಗಡಿ ಕೊಟ್ಟಿದ್ದಾರೆ ಲಿಡ್ಕರ್ನವರು. ಹೊಸ ಅಂಗಡಿ ಕೊಟ್ಟ ಅಂಗಡಿಯನ್ನು ನಾವು ಅದೇ ಜಾಗದಲ್ಲಿ ಇಟ್ಟು ನಾವು ವ್ಯಾಪಾರ ಮಾಡ್ತಾ ಇದ್ದೇವೆ. ಆದರೆ ಈಗ ಆಧುನಿಕ ಕುಟೀರ ಅಂತೇಳಿ ಹೊಸ ಲಿಡ್ಕರ್ನವ್ರು ಕೊಟ್ಟಂಥ ಅಂಗಡಿಯಲ್ಲಿ ವ್ಯಾಪಾರ ಮಾಡುವಾಗ ಈ ಪುರಸಭೆಯವರು ಅಲ್ಲ ತಾಲೂಕು ಪಂಚಾಯತಿಯವರು ನಮ್ಮಿಂದ APC ನೋಟಿಸ್ ಕೊಡ್ತಾ ಇದ್ದಾರೆ, ನೀವು ಅದನ್ನು APC ತೆಗಿಬೇಕಂತೇಳಿ. ನೀವು ಅನಧಿಕೃತವಾಗಿ ವ್ಯಾಪಾರ ಮಾಡ್ತಿದ್ದೀರ. ಇಲ್ಲ, ಸರ್ಕಾರದಿಂದ ನಮಗೆ ಕೊಟ್ಟಿರುವಂಥ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಚರ್ಮ ಕೈಗಾರಿಕಾ ನಿಗಮದಿಂದ ನಮಗೆ ಕೊಟ್ಟಂಥ ಲಿಡ್ಕರ್ನ ಅಂಗಡಿ. ಈ ಅಂಗಡಿಯಲ್ಲಿ ವ್ಯಾಪಾರ ಮಾಡಲಿಕ್ಕಂತ ಕೊಟ್ಟಿರೋದು. ನಾವು ಕುಲಕಸುಬು ಕಳೆದ 80 ವರ್ಷ ನಮ್ಮ ಅಜ್ಜ ತಂದೆ ನಾವು ಮಾಡ್ತಾ ವ್ಯಾಪಾರ ಮಾಡುವವರು ವ್ಯವಹಾರ ಮಾಡುವಂಥ ಅಂಥವ್ರಿಗೆ ನಮ್ಮ ಒಟ್ಟಿಗೆ ನಾವು ಇದನ್ನು ಬಿಟ್ಟು ಬೇರೆ ಏನು ಉಪಾಯ ಇಲ್ಲ ನಮಗೆ. ಈ ಪರಿಸ್ಥಿತಿಯಲ್ಲಿ ಇರುವಾಗ ನಮಗೆ ಇಂಥ ಒಂದು ಸರ್ಕಾರ ಆಗಲೂ ಕಡು ಬಡವರಿಗೆ ಮತ್ತು SC/STಗೆ ಪ್ರಗತಿ ಅವರನ್ನು ಉನ್ನತಕ್ಕೆ ಕೊಂಡೋಗುವುದಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ದುಡಿಯುವವರನ್ನೇ ದುಡಿಯೋದಾಗೆ ಮಾಡ್ತಾಯಿದ್ದೇವೆ. ಇಂಥ ಒಂದು ಧೋರಣೆ ಸರಿಯಲ್ಲ. ನಾವು ಅದನ್ನು ಖಂಡಿಸ್ತೇವೆ ಮತ್ತು ನಾವು ವ್ಯಾಪಾರ ಮಾಡೋ ನಮಗೆ ಅನುಗ್ರಹ ಇದು ನಮಗೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು. ನಮಗೆ ಪುರಸಭೆ ಸರ್ಕಾರ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಪುರಸಭೆ ಆಗಲಿ ನಮಗೆ ಈ ವ್ಯಾಪಾರ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಡಬೇಕು ಹೊರತು ನಮ್ಮನ್ನೇ ಎಬ್ಬಿಸಿ ಊಲೆಬ್ಬಿಸಿ ಹಾಗೆ ಮಾಡಿದರೆ ನಾವು ಈ ಊರು ಬಿಟ್ಟು ಎಲ್ಲಿ ಹೋಗೋದು, ಈ ಉದ್ದಿಮೆ ಬಿಟ್ಟು ಬೇರೆ ಎಂತ ಮಾಡೋದು? ನಮಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ಲ. ನಾವು ದುಡಿಯೋರಲ್ಲ, ದುಡಿಲಿಕ್ಕೆ ನೀವು ಅವಕಾಶ ಮಾಡಿಕೊಡೋದು ಮತ್ತೆಂತ ಮಾಡೋದು ಅಂತೇಳಿ ನಮ್ಮ